ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 46. ಪಾನೇನ ತೇ ದೇವಕಥಾ ಸುಧಾಯ ಪ್ರವೃದ್ಧ ಭಕ್ತ್ಯಾ ವಿಶದ ಆಶಾಯ ಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾ ಅಂಜಸಾ ಅನ್ವೀಯು ಅಕುಂಠದಿಷ್ಣ್ಯಾಂ. ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಎಸ್ ಅನುವಾದ. ಅನುವಾದ. ಇತರರು ಕೆಲವರು ದಿವ್ಯ ಆತ್ಮ ಸಾಕ್ಷಾತ್ಕಾರದ ಸಾಧನೆಗಳಿಂದ ಸಮಾಧಾನ ಹೊಂದಿರುತ್ತಾರೆ. ತಮ್ಮ ಬಲಿಷ್ಠ ಯೋಗ ಬಲ ಮತ್ತು ಜ್ಞಾನಗಳಿಂದ ಪ್ರಕೃತಿ ಗುಣವನ್ನು ಗೆದ್ದಿರುತ್ತಾರೆ. ಅಂಥವರು ನಿನ್ನಲ್ಲಿ ಪ್ರವೇಶಿಸುತ್ತಾರೆ. ಆದರೆ ಅದಕ್ಕೆ ಅವರಿಗೆ ತುಂಬಾ ಶ್ರಮವಾಗುತ್ತದೆ. ಭಕ್ತನು ಕೇವಲ ಭಕ್ತಿ ಸೇವೆ ಸಲ್ಲಿಸುತ್ತಾದರೂ ಅಂಥ ಶ್ರಮವನ್ನು ಅನುಭವಿಸುವುದಿಲ್ಲ. ಈಗ ನಾವು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಜ್ಞಾನಿಗಳಂದ್ರೆ ಎಂತ, ಯೋಗಿಗಳಂದ್ರೆ ಎಂತ ಅಂತ ಎಕ್ಸಾಂಪಲ್ ಇಂದ ನಿಮ್ಗೆ ಈಗ ಹೇಳ್ತೇನೆ. ಯಾಕೆ ಜ್ಞಾನಿಗಳಿಗೆ ಮತ್ತು ಯೋಗಿಗಳಿಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ? ಯಾಕೆ ಆಗುವುದಿಲ್ಲ? ಈಗ ಎಕ್ಸಾಂಪಲ್ ಕೊಡುವ. ಈಗ ಜೈಲಲ್ಲಿ ಬೇರೆ ಬೇರೆ ಕ್ಲಾಸ್ ಉಂಟು. ಈಗ ಟ್ರೈನಲ್ಲಿ ಕೂಡ ಎಂತ ಹೇಳೋದು, ಜನರಲ್ ಮತ್ತೆ ಸ್ಲೀಪರ್, 3 AC, 2 AC ಈ ರೀತಿ ಉಂಟು. ವೆರೈಟೀಸ್ ಉಂಟು. ಸ್ವಲ್ಪ ಹಣ ಇದ್ರೂ ಕೂಡ ಹೋಗ್ಬೋದು ನೀವು ಜನರಲ್ ಅಲ್ಲಿ. ಸ್ವಲ್ಪ ಜಾಸ್ತಿ ಹಣ ಇದ್ದು ಸ್ಲೀಪರ್ ಅಲ್ಲಿ ಹೋಗ್ಬೋದು. ಇನ್ನು ಸ್ವಲ್ಪ ಜಾಸ್ತಿ ಹಣ ಇದ್ದು 3 AC ಅಲ್ಲಿ ಹೋಗ್ಬೋದು. ಇನ್ನು ಜಾಸ್ತಿ 2 AC ಅಲ್ಲಿ ಹೋಗ್ಬೋದು. ಅದೇ ರೀತಿ ಜೈಲಲ್ಲಿ ಕೂಡ ಸೆಗ್ಮೆಂಟ್ ಉಂಟು. 4th ಕ್ಲಾಸ್ ಜೈಲ್, 3rd ಕ್ಲಾಸ್ ಜೈಲ್, 2nd ಕ್ಲಾಸ್ ಜೈಲ್, 1st ಕ್ಲಾಸ್ ಜೈಲ್. ಈಗ ವ್ಯತ್ಯಾಸ ಎಂತ? 4th ಕ್ಲಾಸ್ ಜೈಲ್. 4th ಕ್ಲಾಸ್ ಜೈಲ್ ಅಂದ್ರೆ ಅಲ್ಲಿ ಒಂದೊತ್ತು ಊಟ, ತುಂಬಾ ಕೆಲಸ ಮಾಡ್ಬೇಕು, ಕಷ್ಟ, ತುಂಬಾ ಕಷ್ಟ. 3rd ಕ್ಲಾಸ್ ಜೈಲ್ ಅಂದ್ರೆ ಎಂತ ಅಂದ್ರೆ, ಸಿಂಪಲ್ ಆಗಿ ಹೇಳುವುದಾದ್ರೆ ಜೈಲೇ. ಎಸ್, ಅದು ಬೇಡ. ಅಲ್ಲಿ ನಿಮ್ಗೆ ಈ ಸಂಕೋಲೆ ನಾವು ಹೇಳ್ತೇವೆ, ಕೈಗೆ ಹಾಕುವಂಥದ್ದು, ಅದು ಕಬ್ಬಿಣದು 4th ಕ್ಲಾಸ್ ಜೈಲಲ್ಲಿ. ನೆಕ್ಸ್ಟ್ 3rd ಕ್ಲಾಸ್ ಜೈಲ್ ಅಂದ್ರೆ, 4th ಕ್ಲಾಸ್ ಜೈಲ್ ಅಂದ್ರೆ ನರಕ ಲೋಕ. ನೆಕ್ಸ್ಟ್ ಬರುವಂತದ್ದು 3rd ಕ್ಲಾಸ್ ಜೈಲ್. ಅಲ್ಲಿ ಬರುವಂತ ನಮ್ಮ ಕೈಗೆ ಬರುವಂತ ಯಾವುದು ಸಂಕೋಲೆ, ಅದು ಕಾಪರ್, ಅದು ಭೂಲೋಕ. ನೆಕ್ಸ್ಟ್ ಬರುವಂತದ್ದು 2nd ಕ್ಲಾಸ್ ಜೈಲ್, ಇದಂದ್ರೆ ಸ್ವರ್ಗಲೋಕ. ಅಲ್ಲಿ ನಿಮ್ಮ ಕೈಗೆ ಬರುವಂತದ್ದು ಬೆಳ್ಳಿಯ ಸಂಕೋಲೆ. ಅದಕ್ಕೆ ಹ್ಯಾಂಡ್ ಕಫ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ಕೈಗೆ ಹಾಕುವಂಥದ್ದು, ಕೈದಿಗಳಿಗೆ ಹಾಕ್ತಾರಲ್ಲ ಅದು ಸ್ವರ್ಗಲೋಕ. ಮತ್ತೆ 1st ಕ್ಲಾಸ್ ಜೈಲ್ ಅಂದ್ರೆ ಬ್ರಹ್ಮಲೋಕ. ಅಲ್ಲಿ ನಿಮ್ಮ ಹ್ಯಾಂಡ್ ಕಫ್ ಸಂಕೋಲೆ ಅದು ಬಂಗಾರದು. ಈಗ ಜನರು ಎಂತ ಮೂರ್ಖರಂದ್ರೆ, ಜನರಿಗೆ ನರಕದ ಬಗ್ಗೆ ಜ್ಞಾನ ಇಲ್ಲ. ನೀವು ನರಕಕ್ಕೆ ಹೋಗ್ತೀರಾ ಅಂದ್ರೆ ಒಪ್ಪುವುದಿಲ್ಲ, ಆದ್ರೂ ಹೋಗ್ತಾರೆ. ಕಲಿಯುಗದಲ್ಲಿ ಪ್ರಭುಪಾದ ಹೇಳ್ತಾರೆ 99.9% ಜನರು ನರಕಕ್ಕೆ ಹೋಗ್ತಾರೆ. ಅಂದ್ರೆ ಅಲ್ಲಿ ಯಾವುದು ಕಬ್ಬಿಣದ ಹ್ಯಾಂಡ್ ಕಫ್. ಮತ್ತೆ ಜನರು ಭೂಲೋಕದಲ್ಲಿ ರಾಜಸಿಕ ಗುಣದವರು ಭೂಲೋಕದಲ್ಲಿ ಸಮಾಜ ಸೇವೆ, ಆ ಸೇವೆ, ದೇಶ ಸೇವೆ, ಇನ್ನೊಂದು ಸೇವೆ ಮಾಡ್ತಾರೆ. ಅವ್ರು ಮತ್ತೆ ಇಲ್ಲಿಯೇ ಇರ್ತಾರೆ ಅಂತ, ಭೂಲೋಕದಲ್ಲಿ ಹುಟ್ಟುತ್ತಾರೆ ಅಂತ. ಅದು ಗ್ರೇಟ್ ಅಂತ. ಅದು ಗ್ರೇಟ್ ಅಲ್ಲ, ಅದು ಕಾಪರ್, ಇದು ಹ್ಯಾಂಡ್ ಕಫ್. ನೆಕ್ಸ್ಟ್ ಇನ್ನು ಕೆಲವರೆಲ್ಲ, ಹೇಗೆಂದ್ರೆ ಈ ವೇದದಲ್ಲಿ ಉಂಟು, ಈ ಪೂಜೆ ಮಾಡಿದ್ರೆ ಇಲ್ಲಿ ನಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಅದು ಎಂತಂದ್ರೆ ಬೆಳ್ಳಿಯ ಹ್ಯಾಂಡ್ ಕಫ್ ಸಂಕೋಲೆ. ಇನ್ನೂ ಕೆಲವರು ಇದ್ದಾರೆ, ಅವ್ರು ಹೇಳ್ತಾರೆ ಅಂದ್ರೆ ಬ್ರಹ್ಮಲೋಕ ತುಂಬಾ ಒಳ್ಳೇದಂತ. ಅಲ್ಲಿ ಬಂಗಾರದ ಹ್ಯಾಂಡ್ ಕಫ್.
ಈಗ ಪ್ರಭುಪಾದ ಹೇಳುವಂಥದ್ದು, ಇಂಟೆಲಿಜೆಂಟ್ ಪರ್ಸನ್ ನನಗೆ ಹ್ಯಾಂಡ್ ಕಫ್ ಬೇಡ, ಅಂದ್ರೆ ಸಂಕೋಲೆ ಬೇಡ ನನಗೆ. ಕಬ್ಬಿಣದಿರ್ಲಿ, ತಾಮ್ರದಿರ್ಲಿ, ಬೆಳ್ಳಿದಿರ್ಲಿ, ಬಂಗಾರದಿರ್ಲಿ, ಹ್ಯಾಂಡ್ ಕಫ್. ಜ್ಞಾನಿಗಳಿಗೆ ಮತ್ತು ಯೋಗಿಗಳಿಗೆ ಇದು ಗೊತ್ತುಂಟು, ಹ್ಯಾಂಡ್ ಕಫ್ ಬೇಡ ಅಂತ ಅವ್ರಿಗೆ ಗೊತ್ತುಂಟು. ಹಾಗಾಗಿ ಹ್ಯಾಂಡ್ ಕಫ್ ಬೇಡ ಅಂತ ಅವ್ರಿಗೆ ಗೊತ್ತುಂಟು, ಆದ್ರೆ ಫರ್ದರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಜೈಲಲ್ಲಿ ಕಂಪೌಂಡ್ ವಾಲ್ ಉಂಟು, ಜ್ಞಾನಿಗಳು ಮತ್ತು ಯೋಗಿಗಳು ಆ ಕಂಪೌಂಡ್ ವಾಲ್ ಅಲ್ಲಿ ಕೂತ್ಕೊಳ್ತಾರೆ. ಈಗ ನೀವು ಜೈಲಿಂದ ಹೊರಗೆ ಬರ್ಬೇಕಿದ್ರೆ ನೀವು ಕಂಪೌಂಡ್ ವಾಲ್ ಇದು ಆಚೆ ಹೋಗ್ಬೇಕು. ಕಂಪೌಂಡ್ ವಾಲ್ ಇದು ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆ? ಆಚೆ ವೈಕುಂಠ. ಆ ಕಂಪೌಂಡ್ ವಾಲ್ ಅಂದ್ರೆ ಬ್ರಹ್ಮಜ್ಯೋತಿ, ಅಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಕಂಪೌಂಡ್ ವಾಲ್ ಅಲ್ಲಿ ಎಷ್ಟು ಹೊತ್ತು ಕೂತ್ಕೊಳ್ಬಹುದು, ಸಾಕಾಗುವಾಗ ಆಚೆ ಹೋಗ್ಲಿಕ್ಕಿಲ್ಲ, ಈಚೆ ಬರ್ತಾರೆ. ಪುಣ್ಯ ಮುಗಿದ ಕೂಡಲೇ ವಾಪಸ್ ಈಚೆ ಬರ್ತಾರೆ. ಹಾಗಾಗಿ ಇದು ಒಳ್ಳೆ ಪ್ರಪೋಸಲ್ ಅಲ್ಲ. ಜ್ಞಾನಿಗಳು ಬಯಸುವ ಮತ್ತು ಯೋಗಿಗಳ ಪ್ರಪೋಸಲ್ ಒಳ್ಳೇದಲ್ಲ. ಪ್ರಭುಪಾದ ಹೇಳುವಂತದ್ದು, ಧರೆಯಿಂದ ನಾವು ಆಚೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಇಂಟೆಲಿಜೆಂಟ್ ಪರ್ಸನ್ ಇದನ್ನು ಮಾಡ್ತಾನೆ. ನಾನು ಹೇಗೆ ಆ ಕಂಪೌಂಡ್ ವಾಲಿಂದ ಆಚೆ ಹೋಗ್ತೇನೆ? ಅವರಿಗೆ ಗೊತ್ತಾಗಿದೆ ಈ ಜೈಲು ಒಳ್ಳೇದಲ್ಲ ಅಂತ. ನಮ್ಗೆ ಬೇಡ ಹ್ಯಾಂಡ್ ಕಫ್ ಬೇಡ, ಕಬ್ಬಿಣ ಬೇಡ, ನಮ್ಗೆ ತಾಮ್ರದ ಬೇಡ, ನಮ್ಗೆ ಬೆಳ್ಳಿದು ಬೇಡ, ನಮ್ಗೆ ಬಂಗಾರದ ಬೇಡ ಹೇಳ್ತಾನೆ. ಎಸ್, ಅಪ್ರಿಷಿಯೇಟ್ ಮಾಡ್ಬೇಕು ಅದನ್ನು. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಅವರಿಗೆ ಅದು ಗೊತ್ತುಂಟು, ಇದು ಜ್ಞಾನ ಗೊತ್ತುಂಟು. ಹಾಗೆ ಆ ಜ್ಞಾನಕ್ಕೆ ನಾವು ಅಪ್ರಿಷಿಯೇಟ್ ಮಾಡುವ. ಆದ್ರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅದು ಗೊತ್ತಿಲ್ಲ ಅವರಿಗೆ. ಎಸ್, ಈಗ ಇತರರು ಕೆಲವರು ದಿವ್ಯ ಆತ್ಮಸಾಕ್ಷಿ ಸಾಧನಗಳನ್ನು ಸಮಾಧಾನ ಹೊಂದಿರುತ್ತಾರೆ. ತಮ್ಮ ಬಲಿಷ್ಠ ಯೋಗ ಬಲ ಮತ್ತು ಜ್ಞಾನಗಳಿಂದ ಪ್ರಕೃತಿ ಗುಣಗಳನ್ನು ಗೆದ್ದಿರುತ್ತಾರೆ. ಭಕ್ತರು ಅಂತವರು ನಿನ್ನಲ್ಲಿ ಪ್ರವೇಶಿಸಿದರು. ಭಕ್ತರು ಪ್ರಕೃತಿ ಗುಣಗಳನ್ನು ಗೆದ್ದಿರುತ್ತಾರೆ. 14ನೇ ಅಧ್ಯಾಯದು 26ನೇ ಶ್ಲೋಕ. ಅಂದ್ರೆ ಮಾಂಸ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣ ಸಮಲಿತ ಬ್ರಹ್ಮಭೂಯ ಕಲ್ಪತೆ. ಯಾರು ಈ ಭಕ್ತಿ ಸೇವೆ ಮಾಡ್ತಾನೆ ಅವ ಗುಣದಿಂದ ಆಚೆ ಬರ್ತಾನೆ. ಗುಣಾತೀತ ಅಂದ್ರೆ ಎಂತ? ತಮೋಗುಣ, ರಜೋಗುಣ, ಸತ್ವಗುಣದಿಂದ ಆಚೆ ಅಂದ್ರೆ ಶುದ್ಧ ಸತ್ವಕ್ಕೆ ಬರ್ತಾನೆ. ನಾವು ಗುಣದಿಂದ ಆಚೆ ಬರ್ಬೇಕು. ತಮೋಗುಣ, ರಜೋಗುಣ, ಸತ್ವಗುಣದಿಂದ ಆಚೆ ಬರ್ಬೇಕು, ಶುದ್ಧ ಸತ್ವಕ್ಕೆ ಬರ್ಬೇಕು. ಹಾಗಾಗಿ ಯಾರು ಭಕ್ತಿ ಸೇವೆ ಮಾಡ್ತಾನೆ ಅವ ಆಚೆ ಬರ್ತಾನೆ ಅಂತ ನೋಡಿ. ಅವರು ಅಂತವ್ರು ನಿನ್ನಲ್ಲಿ ಪ್ರವೇಶಿಸಿದ್ದಾರೆ. ಆದ್ರೆ ಅದಕ್ಕೆ ಅವರಿಗೆ ತುಂಬಾ ಶ್ರಮವಾಗ್ತದೆ. ಭಕ್ತನು ಕೇವಲ ಭಕ್ತಿ ಸೇವೆ ಸಲ್ಲಿಸುತ್ತಾನಾದರೂ ಅಂತ ಶ್ರಮವನ್ನು ಅನುಭವಿಸುವುದಿಲ್ಲ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನ್ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ಗೆ. ಅಂದ್ರೆ ಇಲ್ಲಿ ಯೋಗಿ ಮತ್ತೆ ಜ್ಞಾನಿ. ಆದ್ರೆ ಭಕ್ತ ಅಂತ ಭಕ್ತಿ ಸೇವೆ ಸಲ್ಲಿಸುತ್ತಾ ಎಲ್ಲಿಗೆ? ವೈಕುಂಠಕ್ಕೆ ಹೋಗ್ತಾನೆ. ಆದ್ರೆ ಇವರು ಪ್ರಭುಪಾದ ಇಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ, ಅವರು ಬ್ರಹ್ಮಜ್ಯೋತಿಯಲ್ಲೇ ಇರ್ತಾರೆ ನೋಡಿ, ಇಲ್ಲಿ ಉಂಟಲ್ಲ. ಎಸ್, ಈ ಜ್ಞಾನಿಗಳು ಮತ್ತು ಯೋಗಿಗಳು ಸವಾಸ ಒಗ್ಗಿರುವವರಿಗಿಂತ ಭಕ್ತರು ಪ್ರೇಮ, ಶ್ರಮ ಮತ್ತು ಅದರ ಪ್ರತಿಫಲ ದೃಷ್ಟಿಯಿಂದ ಸದಾ ಹೆಚ್ಚು ಪ್ರಾಶಸ್ತ್ಯವನ್ನು ಹೊಂದಿರುತ್ತಾರೆ. ಹೆಚ್ಚು ಅಂದ್ರೆ ಯಾವುದು? ಈಗ ನಾವು 9ನೇ ಅಧ್ಯಾಯ ಭಗವದ್ಗೀತೆ 9ನೇ ಅಧ್ಯಾಯ ಎಂತ ಹೇಳುವಂಥದ್ದು? ಅಲ್ಲಿ ಗುಹ್ಯತಮಂ. ಗುಹ್ಯ ಅಂದ್ರೆ ಎಂತ? ಗುಹ್ಯ ಅಂದ್ರೆ ಜ್ಞಾನಿ. ಅವನಿಗೆ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ಗೊತ್ತುಂಟು ಅವನಿಗೆ. ನಾನು ದೇಹ ಅಲ್ಲ, ನಾನು ಆತ್ಮ, ಅದು ಜ್ಞಾನಿ. ಗುಹ್ಯ, ಕಾನ್ಫಿಡೆನ್ಷಿಯಲ್. ಗುಹ್ಯ ತರ ಅಂದ್ರೆ ಯೋಗಿ. ಅವನಿಗೆ ಆತ್ಮ ಮತ್ತೆ ಪರಮಾತ್ಮನ ಬಗ್ಗೆ ಗೊತ್ತುಂಟು ಅವನಿಗೆ. ಅಂದ್ರೆ ಅದು ಪರಮಾತ್ಮ ಸಾಕ್ಷಾತ್. ಫಸ್ಟ್ ಇದು ಬ್ರಹ್ಮೇತಿ ಸಾಕ್ಷಾತ್ಕಾರ. ನೆಕ್ಸ್ಟ್ ಬರುವಂತದ್ದು ಗುಹ್ಯತಮ. 9ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಗುಹ್ಯತಮಂ ಅಂದ್ರೆ ಯಾರು? ಭಕ್ತ. ಅವನಿಗೆ ಆತ್ಮ, ಪರಮಾತ್ಮ ಮತ್ತೆ ಭಗವಾನ್, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ.
ಹಾಗಾಗಿ ಭಕ್ತ ಹೈಯೆಸ್ಟ್. ಯಾಕೆ? ಭಕ್ತ ಅಲ್ಲಿ 5 ರಸದಲ್ಲಿ ಭಗವಂತನೊಟ್ಟಿಗೆ ವ್ಯವಹರಿಸ್ತಾನೆ. ಎಲ್ಲಿ? ವೈಕುಂಠದಲ್ಲಿ 5 ರಸ: ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಹಾಗಾಗಿ ಇದು ಹೈಯೆಸ್ಟ್. ಪ್ರೇಮ, ಶ್ರಮ ಮತ್ತು ಅದರ ಪ್ರತಿಫಲ ದೃಷ್ಟಿಯಿಂದ ಸದಾ ಹೆಚ್ಚು ಪಾರದರ್ಶಕ ಹೊಂದಿರ್ತಾನೆ. ಈ ಸಂಬಂಧದಲ್ಲಿ ಅಪರೇ, ಇತರರು ಎಂಬ ಪದವು ಬಹು ಮಹತ್ವದಾಗಿದೆ. ಇತರರು ಎಂದರೆ ಜ್ಞಾನಿ ಮತ್ತು ಯೋಗಿಗಳು. ಜ್ಞಾನಿ ಮತ್ತು ಯೋಗಿಗಳು ಇತರರು. ನಿರಾಕಾರ ಬ್ರಹ್ಮಜ್ಯೋತಿ ಅಸ್ತಿತ್ವದಲ್ಲಿ ಐಕ್ಯವಾಗುವುದು ಅವರ ಏಕಮಾತ್ರ ಆಶಯವಾಗಿರ್ತದೆ. ಅಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದು. ನಾವು ಭಗವಂತನಲ್ಲಿ ಒಂದಾಗುವಂಥದ್ದು. ಆಕ್ಚುಲಿ ಭಗವಂತನಲ್ಲಿ ಈ ಎಂತ ಹೇಳುವಂಥದ್ದು ಒಂದಾಗುವುದು ವೈಷ್ಣವರಿಗೆ ಬೇಡ. ವೈಷ್ಣವರಿಗೆ ಭಗವಂತನ ಸೇವೆಯಲ್ಲಿ ಇಚ್ಛೆ. ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧವರು, ಆದರೆ ಅವರಿಗೆ ಭಗವಂತನ ಸೇವೆ. ಆದರೆ ಪ್ರಭುಪಾದ ಹೇಳುವಂಥದ್ದು ದಿಸ್ ಇಸ್ ದ ಲಾಸ್ಟ್ ನೇರ್ ಆಫ್ ಮಾಯಾ. ಅಂದ್ರೆ ನಾವು ಭಗವಂತನಲ್ಲಿ ಒಂದಾಗುವುದು, ನಾವು ಭಗವಂತ ಆಗುವಂಥದ್ದು, ನಾವು ದೇವರಾಗುವಂಥದ್ದು ಇಲ್ಲ. ಪ್ರಭುಪಾದ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ 2nd ಚಾಪ್ಟರ್ ಅಲ್ಲಿ ಹೇಳ್ತಾರೆ, ಇಂಡಿವಿಜುವಾಲಿಟಿ ಈಸ್ ದೇರ್, ವಿ ವಿಲ್ ನೆವರ್ ಲೂಸ್ ಅವರ್ ಇಂಡಿವಿಜುವಾಲಿಟಿ. ಇದು ಹೇಗೆ ನಾವು ಅರ್ಥ ಮಾಡುವಂಥದ್ದು ನೋಡಿ. ಈಗ ಈ ಜ್ಞಾನಿಗಳು ಹೇಳುವಂಥದ್ದು ಈ ನದಿಯ ನೀರು ಸಮುದ್ರಕ್ಕೆ ಸೇರುವಂಥದ್ದು, ಅಲ್ಲಿ ಒಂದಾಗುವಂಥದ್ದು. ಆದ್ರೆ ಪ್ರಭುಪಾದ ಹೇಳ್ತಾರೆ ನದಿಯಲ್ಲಿ ಈಗ ಮೀನುಗಳು ಉಂಟು, ಅದು ಮೀನುಗಳು ಸಮುದ್ರಕ್ಕೆ ಸೇರ್ತದೆ, ಅಲ್ಲಿ ಮೀನುದು ಇಂಡಿವಿಜುವಾಲಿಟಿ ಉಂಟು. ಮೀನಿದು ಇಂಡಿವಿಜುವಾಲಿಟಿ ಉಂಟು. ಒಂದಾಗುವುದು ಹೇಗೆ ಆಗ್ತದೆ? ಒಂದಾಗಿಗೆ ಆಗುವುದಿಲ್ಲ ದೇವರಲ್ಲಿ. ನಾವು ದೇವರಾದೇವೆ ಇಲ್ಲ. ಹಾಗಾಗಿ ಇದು ತಪ್ಪು ಅಂಡರ್ಸ್ಟ್ಯಾಂಡಿಂಗ್. ನಿರಾಕಾರ ಬ್ರಹ್ಮಜ್ಯೋತಿಯ ಅಸ್ತಿತ್ವದಲ್ಲಿ ಐಕ್ಯವಾಗುವುದೇ ಅವರ ಏಕಮಾತ್ರ ಆಶಯವಾಗಿರುತ್ತದೆ. ಏಕಿದ್ದರೂ ಭಕ್ತರ ಗುರಿಗೆ ಹೋಲಿಸಿದರೆ ಅವರ ಗುರಿ ಅಷ್ಟು ಮಹತ್ವದಲ್ಲವೆನಿಸುತ್ತದೆ. ನೋಡಿ, ಗುರಿ ಮಹತ್ವದಲ್ಲ. ಯಾಕೆಂದ್ರೆ ಭಕ್ತನಿಗೆ ನದನಂ ನ ಜನಂ ನ ಸುಂದರಿಂ ಕವಿತಾ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜರುಭವದ ಭಕ್ತಿ ರಹೇತು ಗೀತೆ. ನನಗೆ ಜನ್ಮದಿಂದ ಭಕ್ತಿ ಸೇವೆ ಕೊಡು. ಈ ಜ್ಞಾನಿಗಳು ಎಂತ ಹೇಳುವಂಥದ್ದು, ಐ ಆಮ್ ನಾಟ್ ದಿಸ್, ನೇತಿ 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 ನೇತಿ. ದೆನ್ ವಾಟ್ ಯು ಆರ್? ಪ್ರಭುಪಾದ ಹೇಳ್ತಾರೆ, ಯು ಆರ್ ನಾಟ್ ದಿಸ್ ಅಂದ್ರೆ ಐ ಆಮ್ ನಾಟ್ ಬಾಡಿ. ಅದು ಗೊತ್ತುಂಟು ಅವರಿಗೆ, ಜ್ಞಾನಿಗಳಿಗೆ. ದೆನ್ ವಾಟ್ ಯು ಆರ್? ಪ್ರಭುಪಾದ ಹೇಳ್ತಾರೆ, ಯು ಆರ್ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್, ಯು ಆರ್ ಸರ್ವೆಂಟ್ ಆಫ್ ಕೃಷ್ಣ. ದಿಸ್ ಈಸ್ ದ ಐಡೆಂಟಿಟಿ. ಇದು ನಮ್ಮ ಐಡೆಂಟಿಟಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಐ ಆಮ್ ನಾಟ್ ದಿಸ್, ಐ ಆಮ್ ನಾಟ್ ದಿಸ್. ನಾನು ದೇ ಅಲ್ಲ, ಅದು ಗೊತ್ತುಂಟು. ಅದು ನೆಕ್ಸ್ಟ್ ಅಂತ ಅದು ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಭಕ್ತರ ಗುರಿಗೆ ಹೋಲಿಸಿದರೆ ಅವರ ಗುರಿ ಅಷ್ಟು ಮಹತ್ವದಲ್ಲವೆನಿಸುತ್ತದೆ. ಆದರೂ ಭಕ್ತರಿಗಿಂತ ಭಕ್ತರಲ್ಲದವರ ಶ್ರಮ ಮಾತ್ರ ಅಧಿಕವಾಗಿರುತ್ತದೆ. ನೋಡಿ, ಇದಕ್ಕೆ ಯಾವ ಶ್ಲೋಕ ಹೇಳುವಂಥದ್ದು? ಎಸ್, ಯಾರು ಹೇಳ್ತೀರಿ? ಯಾವ ಶ್ಲೋಕ ಇದಕ್ಕೆ? ಒಂದು ನಿಮಿಷ ಅನ್ಮಿಟ್ ಮಾಡ್ತಾ ಇದ್ದೆ. ಭಗವದ್ಗೀತೆ. ಎಸ್, ಹರೇ ಕೃಷ್ಣ. ಯಾವ ಶ್ಲೋಕ? ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು ಯಾರಾದ್ರು? ಇನ್ನೊಮ್ಮೆ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ಲಿಲ್ಲ. ಆದರೂ ಭಕ್ತರಿಗಿಂತ ಭಕ್ತರಲ್ಲದವರ ಶ್ರಮ ಮಾತ್ರ ಅತ್ಯಧಿಕವಾಗಿರುತ್ತದೆ. ಭಕ್ತಿ ಸೇವೆ ಸಲ್ಲಿಸಲು ಭಕ್ತರಿಗೆ ಸಾಕಷ್ಟು ಶ್ರಮವಿದೆ ಎಂದು ಯಾರು? ಈ ಸೆಂಟೆನ್ಸ್ ಓಕೆ. 12ನೇ ಅಧ್ಯಾಯದು ಯಾರು ಹೇಳ್ತೀವಿ? 12th ಚಾಪ್ಟರ್ ಭಗವದ್ಗೀತೆಯಲ್ಲಿ. ಹರೇ ಕೃಷ್ಣ. ಅನ್ಮ್ಯೂಟ್ ಆಗ್ಲಿಲ್ವಾ? ಆಗಿದೆ. ಹರೇ ಕೃಷ್ಣ. ಯಾರಿಗೆ ಗೊತ್ತಿಲ್ವಾ? 12th ಚಾಪ್ಟರ್. ಹರೇ ಕೃಷ್ಣ. ಕ್ಲೇಶೋಧಿಕರಸ್ತೇಷಾಂ. ವೆರಿ ಗುಡ್. ಎಸ್, ಕ್ಲೇಶೋಧಿಕರಸ್ತೇಷಾಂ. ಕ್ಲೇಶೋಧಿಕರಸ್ತೇಷಾಂ ಅವ್ಯಕ್ತ ಸಕ್ತ ಚೇತಸಾಂ ಅವ್ಯಕ್ತ ಗತಿರ್ ದುಃಖಂ ದೇವಾಭಿರ್ ಅವಾಪ್ಯತೆ. ಅಂದ್ರೆ ಈ ಜ್ಞಾನಿಗಳು ಮತ್ತೆ ಯೋಗಿಗಳು ಮಾಡುವಂಥದ್ದು ತುಂಬಾ ಕಠಿಣ ಅಂತ. ಹೇಗೆಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಡುವ. ಈಗ ಹಿರಣ್ಯಕಶಿಪು ಎಷ್ಟು ವರ್ಷ ಒಬ್ಬ, ಈಗ ಆನ್ಸರ್ ಪನಿಷ್ಮೆಂಟ್ ನಿಮ್ಗೆ ಸ್ಕೂಲಲ್ಲಿ ಸಿಗ್ತಾ ಇತ್ತು. ಎಂತಾದ್ರು ಮಾತಾಡಿದ್ರೆ ಆನ್ಸರ್ 5 ನಿಮಿಷದಲ್ಲಿ ಸಾಕಾಗ್ತದೆ. ಮತ್ತೆ ಟೀಚರ್ ನೋಡ್ತಾರೆ, ಆಗ ನಮ್ಮ ಕೈಯಲ್ಲೇ ಬರ್ತದೆ, ಹೇಗೆ ನೀವು ಆನ್ಸರ್ ಹೀಗೆ ಬರ್ತದೆ. ಆದ್ರೆ ಅವನಿಗೆ ಆನ್ಸರ್ ಪನಿಷ್ಮೆಂಟ್ ಎಷ್ಟೋ ಕೋಟಿ ವರ್ಷ ಮಾಡಿದ್ದಾನೆ, ತಪಸ್ ಮಾಡಿದ್ದಾನೆ, ಇದೆಲ್ಲ ಅಂತ ತಿಂದು ಹೋಗಿದೆ.
ಅವನು ಎಂತ ಹೇಳುವಂಥದ್ದು, ದೇಹ ಪೂರ್ತಿ ಜಿರಳೆಗಳು ತಿಂದು ಬಿಟ್ಟಿದೆ. ಆದ್ರೆ ಪ್ರಭುಪಾದ ಹೇಳುವಂಥದ್ದು, ಪ್ರಹ್ಲಾದ್ ಮಹಾರಾಜ್ ಎಂತ ತಪಸ್ಸು ಮಾಡಿದ್ರು? ಸಿಂಪಲ್ ತಪಸ್ಸು, ಹರೇ ಕೃಷ್ಣ ಮಂತ್ರವನ್ನು ಹೇಳಿದ್ರು. ಕಡೆಗೆ ಹಿರಣ್ಯಕಶಿಪಿಗೆ ಎಂತ ಆಯ್ತು, ಪ್ರಹ್ಲಾದನಿಗೆ ಎಂತ ಆಯ್ತು? ಹಿರಣ್ಯಕಶಿಪನ್ನು ನರಸಿಂಹ ಅವರ ಬೆರಳಿನಿಂದ ಎದೆಯನ್ನು ಸೀಲಿಬಿಟ್ಟು, ಆದರೆ ಪ್ರಹ್ಲಾದನಿಗೆ ಎಂತಾಯ್ತು? ಆ ರಕ್ತದ ಕೈಯಿಂದ ಆಶೀರ್ವದಿಸಿತು. ಪ್ರಭುಪಾದ ಹೇಳ್ತಾರೆ, ಹೂ ಇಸ್ ಗ್ರೇಟ್? ಯಾರು ಗ್ರೇಟ್? ನರಸಿಂಹ ಗ್ರೇಟಾ, ಪ್ರಹ್ಲಾದ ಗ್ರೇಟಾ? ಆದ್ರೆ ನೀವು ಹೋಗಿ ಮಾಯಾವಾದಿಗಳ ಹತ್ರ ಹೇಳಿ, ಅವ್ರು ಹೇಳ್ತಾರೆ ಹಿರಣ್ಯಕಶಿಪು ಗ್ರೇಟ್, ತಪಸ್ಸು ಮಾಡಿದ್ದಾರೆ. ಇದನ್ನೇ ಹೇಳ್ತಾರೆ, ಇದನ್ನೇ ಹೇಳ್ತಾರೆ. ಆದ್ರೆ ಭಕ್ತಿ ಬಂಧದವರು ಅಂತೂ ಪ್ರಹ್ಲಾದ ಮಹಾರಾಜನ ಅಪ್ರಿಷಿಯೇಟ್ ಮಾಡ್ತಾರೆ. ಜ್ಞಾನಿಗಳು ಹಿರಣ್ಯಕಶಿಪನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಎಸ್, ಅದು ತಪಸ್ಸು, ಹಾಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು. ಇಲ್ಲ, ಅದು ಒಳ್ಳೇದಲ್ಲ. ಸಿಂಪಲ್ ಮಾಡೋ. ಪ್ರಭುಪಾದ ಹೇಳುವಂತ ನೋಡಿ, ನಿನ್ನೆ ನಾನೊಂದು ಕಳಿಸಿದ್ದೆ, ಎಷ್ಟು ಜನ ಓದಿದ್ರು ಗೊತ್ತಿಲ್ಲ. ನೋಡಿ, ಈಗ ಓದ್ತೇನೆ, ಇದು ಇದಕ್ಕೆ ಇವತ್ತು ಕ್ಲಾಸ್ಗೆ ರಿಲೇಟೆಡ್. ಹಾಗಾಗಿ ಪ್ರಭುಪಾದ ಇದು ಲೆಟರ್. ಪ್ರಭುಪಾದ ಎಂತ ಹೇಳಿದ್ದಾರೆ ಲೆಟರ್ ಅಲ್ಲಿ? ಒಂದು ನಿಮಿಷ. ಎಸ್, ಒಂದು ನಿಮಿಷ. ನಿನ್ನೆ ಪ್ರಭುಪಾದ ಇದು ಲೆಟರ್ ಓದ್ತೇನೆ. Please accept my blessings. I am in due receipt of your letter dated December 10, 1972. I am very much disturbed to hear from you that you have become disturbed in your mind. ಅಂದ್ರೆ ಪ್ರಭುಪಾದ ಪತ್ರ ಬರೆಯುವಂಥದ್ದು ಶಿಷ್ಯನಿಗೆ. ಒಬ್ಬ ಶಿಷ್ಯ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ, ಹಾಗಾಗಿ ಪ್ರಭುಪಾದಗೆ ಬೇಜಾರಾಗ್ತಾ ಉಂಟು. ಡು ನಾಟ್ ಬಿ ಡಿಸ್ಟರ್ಬ್. ನೀನು ಡಿಸ್ಟರ್ಬ್ ಆಗಬೇಡ, ಪ್ರಭುಪಾದ ಹೇಳುವಂಥದ್ದು. ದೇರ್ ಇಸ್ ನೋ ಕಾಸ್ ಫಾರ್ ಆಂಗ್ಸೈಟಿ. ಆಂಗ್ಸೈಟಿ ಯಾರು ಮಾಡುವಂಥದ್ದು? ಭಕ್ತ ಆಂಗ್ಸೈಟಿ ಮಾಡುವುದಿಲ್ಲ. ಅಭಕ್ತನವರು ಆಂಗ್ಸೈಟಿ ಮಾಡ್ತಾರೆ. ಎಂತ? ಹಣ ದುಡಿಯುವುದು, ಇದು ಎಲ್ಲ ಆಂಗ್ಸೈಟಿ. ನಾವು ಅದರ ಹಿಂದೆ ಇದ್ದೇವೆ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಭಕ್ತ ಸಿಂಪಲ್ ಲಿವಿಂಗ್. ಭಕ್ತ ಸಿಂಪಲ್ ಲಿವಿಂಗ್. ಯಾವ ಸಿಕ್ಕಿದ ಅದರಲ್ಲಿ ಯಾವ ಸಂತೋಷನಾಗಿದ್ದಾನೆ, ಅವನಿಗೆ ಆಂಗ್ಸೈಟಿ ಇಲ್ಲ. ಆಂಗ್ಸೈಟಿ ಉಂಟು ಎಂತ? ಕೃಷ್ಣನಿಗೆ ಹೇಗೆ ನಾನು ಒಳ್ಳೆ ಸೇವೆ ಮಾಡುವುದು, ಇದು ಆಂಗ್ಸೈಟಿ ಉಂಟು. ಇದು ಆಂಗ್ಸೈಟಿ, ಒಳ್ಳೇದು ಆಂಗ್ಸೈಟಿ. ಹಾಗೆ ಆದ್ರೆ ಅದೇ ಪ್ರಭುಪಾದ ಹೇಳ್ತಾರೆ, ದೇರ್ ಇಸ್ ನೋ ಕಾಸ್ ಫಾರ್ ಆಂಗ್ಸೈಟಿ. You are doing your best to serve Krishna. ಹೇಗೆಂದ್ರೆ ನಮ್ದು ನಾವು ಬೆಸ್ಟ್ ಅನ್ನು ಭಗವಂತನ ಕೊಡ್ಬೇಕು. ಭಗವಂತ ನೋಡ್ತಾನೆ. ಹೀಗೆಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನೀವು ಕೆಲಸ ಮಾಡ್ತೀರಿ, ನೀವು ಕಂಪನಿ ಕೆಲಸ ಮಾಡ್ತೀರಿ. ಕಂಪನಿ ಕೆಲಸ ಮಾಡುವಾಗ ಇನ್ನೊಬ್ಬ ಒಳ್ಳೇದು ಮಾಡಿದ್ರೆ ನೀವು ಅಂದ್ರೆ ಬಾಸ್ ಎಂತ ಮಾಡ್ತಾನೆ? ಕಂಪೇರ್ ಮಾಡ್ತಾನೆ. ಆಗ ನೀವು ಕೂಡ ಅದು ಹೆಲ್ದಿ ಅಲ್ಲ. ಅದು ಇಲ್ಲಿ ಹಾಗೆಲ್ಲ. ಇಲ್ಲಿ ಹೇಗೆಂದ್ರೆ ಪ್ರತಿಯೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಉಂಟು. ಭಗವಂತನಿಗೆ ಅಂದ್ರೆ ನಮ್ಮ ಯಾವುದೇ ಇರಲಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಾನೆ. ಅಪ್ರಿಷಿಯೇಟ್ ಮಾಡ್ತಾನೆ ಭಗವಂತ. ಹೇಗೆಂದ್ರೆ ಇದಕ್ಕೆ ಉದಾಹರಣೆ ವಿಭೀಷಣ ರಾವಣನಿಗೆ ಹೇಳ್ತಾನೆ, ಸೀತೆಯನ್ನು ರಾಮನಿಗೆ ಕೊಡು. ಅವ ಹೇಳ್ತಾನೆ, ನಾನು ಕೊಡುವುದಿಲ್ಲ. ಕಡೆಗೆ ಅವ ಹೇಳ್ತಾನೆ, ನೀನು ಯಾರು ಕೇಳಲಿಕ್ಕೆ ಅಂತ. ಎಲ್ಲಿ ಮನೆಯಲ್ಲಿ ರೆಸ್ಪೆಕ್ಟ್ ಇಲ್ಲ, ಆ ಮನೆಯನ್ನು ಬಿಟ್ಟು ಬರ್ತಾನೆ ಸೀತಾ. ಎಲ್ಲಿಗೆ? ರಾಮನ ಹತ್ರ ಬರ್ತಾನೆ. ರಾಮನ ಹತ್ರ ಬಂದ ಮೇಲೆ ಎಲ್ಲರೂ ಹೇಳ್ತಾರೆ ರಾಮನ ಸೈಡಲ್ಲಿ, ಅವ ಶತ್ರು ಕ್ಯಾಂಪ್ ಇಂದ ಬಂದಿದ್ದಾನೆ, ಅವ ರಾವಣನ ತಮ್ಮ, ಅವ ಎನಿಮಿ, ಅವನನ್ನು ಸೇರಿಸಬೇಡ ರಾಮನಿಗೆ ಹೇಳ್ತಾನೆ. ರಾಮ ಈಗ ನೋಡ್ತಾನೆ, ಎನಿಮಿ ಕ್ಯಾಂಪ್ ಇಂದ ರಾವಣ ಬಂದು ಕೂಡ ನಾನು ಅವನಿಗೆ ಶೆಲ್ಟರ್ ಕೊಡ್ತೇನೆ. ಅಂದ್ರೆ ಭಗವಂತ ಎಂತ? ಭಗವಂತನಿಗೆ ಬೇಕಿರುವಂತದ್ದು ನಾವು ಎಷ್ಟು ಅಂದ್ರೆ ಸ್ವಲ್ಪ ಮಾಡಿದ್ರು ಕೂಡ ರೆಕಗ್ನೈಸ್ ಮಾಡ್ತಾನೆ. ಮತ್ತೆ ಹೇಗೆ ಅಂದ್ರೆ ಅವರ ಫ್ರೆಂಡ್ಶಿಪ್ ಆದ ಮೇಲೆ ಹೇಗೆ ಅಂದ್ರೆ ಈಗ ಮದುವೆ ಆಗುವಾಗ ಹೇಗೆ ಅಗ್ನಿಯಲ್ಲಿ, ಅದೇ ರೀತಿ ಆಯ್ತಂತೆ. ಯಾರು? ವಿಭೀಷಣ ಮತ್ತೆ ರಾಮ. ನೀವು ಎಣಿಸಿ ನೋಡಿ ರಾಮನ ಗ್ರೇಟ್ನೆಸ್ ನೋಡಿ. ಅದಾದ ಮೇಲೆ
ರಾಮ ಹೇಳುದಂತೆ, ಹೌ ಕ್ಯಾನ್ ಐ ಸರ್ವ್ ಯು? ಪ್ರಭುಪಾದ ಹೇಳ್ತಾರೆ, ರಾಮ ಸೆಟ್ಸ್ ಅನ್ ಎಕ್ಸಾಂಪಲ್. ನಮ್ದು ಯಾವಾಗಲೂ ಯೋಚನೆ ಹೀಗಿರ್ಬೇಕಂತ. ಎಸ್, ಹೌ ಕ್ಯಾನ್ ಐ ಸರ್ವ್ ಯು? ನಾನು ಹೇಗೆ ನಿಮ್ಮ ಸೇವೆ ಮಾಡುವಂಥದ್ದು, ಹೇಗೆ ನಿನ್ನ ಸೇವೆ ಮಾಡುವಂಥದ್ದು. ಹಾಗೆ ಭಕ್ತಿ ಬಂಧದಲ್ಲಿ ತುಂಬಾ ಸಿಂಪಲ್ ಇದು, ನಾವು ಸೇವೆ ಮಾಡಬೇಕಷ್ಟೇ. ಹಾಗಾಗಿ ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಒಂದೊಂದು ಕ್ವಾಲಿಟಿ ಉಂಟು. ಸರ್ವಿಂಗ್, ಭಗವಂತನಿಗೆ ಅದು ಇಷ್ಟ ಆಗ್ತದೆ, ಅದು ನಾವು ಸೇವೆ ಮಾಡಲಿಕ್ಕೆ ರೆಡಿ ಆಗ್ಬೇಕಷ್ಟೇ. ಎಸ್, ಆದರೂ ಭಕ್ತರಿಗಿಂತ ಭಕ್ತರಲ್ಲದವರ ಶ್ರಮ ಮಾತ್ರ ಅತ್ಯಧಿಕವಾಗಿರ್ತದೆ. ಭಕ್ತಿ ಸೇವೆ ಸಲ್ಲಿಸಲು ಭಕ್ತರಿಗೂ ಸಾಕಷ್ಟು ಶ್ರಮವಿದೆ ಎಂದು ಯಾರಾದರೂ ಹೇಳ್ಬೋದು. ಆದರೆ ಶ್ರಮವು ದಿವ್ಯಾನಂದದ ಹೆಚ್ಚಳದಿಂದ ಪರಿಹಾರವಾಗ್ತದೆ. ಅಂದ್ರೆ ಇಲ್ಲಿ ಈಗ ನಾವು ಶ್ರಮ ಹಾಕ್ತೇವೆ, ಆದ್ರೆ ಶ್ರಮದಲ್ಲಿ ನಮಗೆ ಆನಂದ ಸಿಗುವಂಥದ್ದು, ಜಾಸ್ತಿ ಜಾಸ್ತಿ ಆಗುವಂಥದ್ದು ಹ್ಯಾಪಿನೆಸ್. ಆನಂದಾಮುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಹೇಗೆಂದ್ರೆ ಸಮುದ್ರದಲ್ಲಿ ನೀವು 4 ಬಕೆಟ್ ನೀರು ತಂದ್ರೆ ಖಾಲಿ ಆಗ್ತದ? ಎಷ್ಟು ನೀರು ಬೇಕಿರುತ್ತೆ ಅಂತ ತರ್ಬೋದು ನೀವು. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಮಗೆ ಹ್ಯಾಪಿನೆಸ್ ಇನ್ಕ್ರೀಸ್ ಆಗ್ತಾ ಹೋಗುವಂಥದ್ದು, ದಿನ ಹೋದಾಗ ಇನ್ಕ್ರೀಸ್ ಆಗ್ತಾ ಹೋಗುವಂಥದ್ದು, ಹೆಚ್ಚಳ. ಕೃಷ್ಣಾನಂದ, ಬ್ರಹ್ಮಾನಂದ ಮತ್ತು ಕೃಷ್ಣಾನಂದ ಕಂಪೇರ್ ಮಾಡುವಾಗ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ಬ್ರಹ್ಮಾನಂದ ಈಸ್ ಲೈಕ್ ಎ ವಾಟರ್ ಅಂಡರ್ ದಿ ಕಾಫ್ಸ್ ಉಫ್, ಅಂದ್ರೆ ಕಾಫ್ ಅಂದ್ರೆ ಕರು ಇದು ಪಾದದ ಕೆಳಗೆ ಸ್ವಲ್ಪ ಹೋಲಾಗ್ತದೆ ಈಗ ನಡೆಯುವಾಗ, ಅದರಲ್ಲಿ ಎಷ್ಟು ನೀರು ಉಳಿಬಹುದು? ಸ್ವಲ್ಪ ನೀರು. ಅದು ಬ್ರಹ್ಮಾನಂದ ಅಂತ, ಯಾರು ಜ್ಞಾನಿಗಳು ಮತ್ತು ಯೋಗಿಗಳು ಅನುಭವಿಸುವ ಆನಂದ. ಆದ್ರೆ ಕೃಷ್ಣಾನಂದ ಅಂದ್ರೆ ಭಕ್ತರು ಪಡೆಯುವಂತ ಆನಂದ, ಅದು ಸಮುದ್ರ ಇದ್ದಾಗೆ. ಹಾಗಾಗಿ ನಾವು ಯಾವ ಕಡೆಗೆ ನಮಗೆ ಆಕರ್ಷಣೆ ಹೋಗ್ಬೇಕು? ನಾವು ದಿವ್ಯಾನಂದದ ಕಡೆಗೆ ಹೋಗ್ಬೇಕು, ಬ್ರಹ್ಮಾನಂದ ಅಲ್ಲ. ಬ್ರಹ್ಮಾನಂದ ಇನ್ಸಿಗ್ನಿಫಿಕೆಂಟ್ ಕಂಪೇರ್ ಮಾಡುವಾಗ ಯಾವುದಕ್ಕೆ? ಈ ಕೃಷ್ಣಾನಂದಕ್ಕೆ ಕಂಪೇರ್ ಮಾಡುವಾಗ ಏನು ಅಲ್ಲ ಅದು. ಹಾಗಾಗಿ ಭಗವಂತನ ಸೇವೆ ಮಾಡುವಾಗ ನಮಗೆ ಇದು ಎಕ್ಸ್ಪೀರಿಯನ್ಸ್ ಆಗ್ತದೆ, ಸಿಗ್ತದೆ. ಇಲ್ಲದೆ ನಾವು ಯಾಕೆ ಸೇವೆ ಮಾಡಬೇಕು? ಯಾಕೆ ಸೇವೆ ಮಾಡಬೇಕು? 1-2 ದಿವಸ ಮಾಡ್ಬೋದು, ಎಲ್ಲ ದಿವಸ ಮಾಡ್ಲಿಕ್ಕೆ ಆಗ್ತದೆ. ಬೆಳಿಗ್ಗೆ ಹೇಳುವಾಗ ಎಸ್ ಮಂಗಳಾರತಿಗೆ ಹೋಗ್ಬೇಕು, ಆಟೋಮ್ಯಾಟಿಕ್ ಇಂಟ್ರೆಸ್ಟ್ ಬರ್ತದೆ. ಯಾಕೆ ಮಂಗಳಾರತಿ ಅಂದ್ರೆ ಅಂತ? ಗ್ಲೋರಿಫಿಕೇಶನ್ ಆಫ್ ಲಾರ್ಡ್. ಭಗವಂತನ ಗ್ಲೋರಿಫೈ ಮಾಡುವಂತ ನಮಗೆ ಖುಷಿ ಆಗ್ತದೆ. ಫಸ್ಟ್ ಇದು ಗುರುವಿಗೆ, ಮತ್ತೆ ನರಸಿಂಹನಿಗೆ, ಮತ್ತೆ ತುಳಸಿ ಮಾರಾಣಿ. ಹಾಗಾಗಿ ನಾವು ಭಗವಂತನ ಎದುರು ಈ ರೀತಿ ಗ್ಲೋರಿಫೈ ಮಾಡುವಾಗ ಭಗವಂತನಿಗೆ ಖುಷಿ ಆಗ್ತದೆ. ಭಗವಂತನ ಖುಷಿ ಆದಾಗ ಯಾಕೆ ನಾವು ಭಗವಂತನ ಅಂಶ, ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಾಣಿ ಪ್ರಕೃತಾನಿ ಕರ್ಷತಿ. ನಾವು ಭಗವಂತನ ಅಂಶ. ಹಾಗೆ ಎಂತಾಗ್ತದೆ? ಅವರಿಗೆ ಹ್ಯಾಪಿನೆಸ್ ಆದಾಗ ನಮ್ಗೆ ಕೂಡ ಅದು ಸಿಗ್ತದೆ. ಹೇಗೆಂದು ಪ್ರಭುಪಾದ ಹೇಳುವಂಥದ್ದು, ಯು ಡೆಕೋರೇಟ್ ಡಿಟೀಸ್ ನೈಸ್ಲಿ ಅಂತ ಹೇಳ್ತಾರೆ. ಭಗವಂತನ ಈಗ ದೇವಸ್ಥಾನದಲ್ಲಿ ಡಿಟೀಸ್ ಅಂದ್ರೆ ವಿಗ್ರಹವನ್ನು ಚಂದ ರೀತಿಯಲ್ಲಿ ಅಲಂಕಾರ ಮಾಡಬೇಕು. ಯಾಕೆ? ಪ್ರಭುಪಾದ ಹೇಳ್ತಾರೆ, when you decorate deities nicely, same reflection will, ಅಂದ್ರೆ ಭಗವಂತನಿರುವ ಬ್ಯೂಟಿ ನಮಗೆ ಬರ್ತದಂತೆ, ರಿಫ್ಲೆಕ್ಷನ್. ನಾವು ಒಳ್ಳೆ ಡೆಕೋರೇಟ್ ಆಗ್ತೇವೆ ಅಂತ, ಡೆಕೋರೇಟ್ ಮಾಡದೇ ಡೆಕೋರೇಟ್ ಆಗ್ತೇವೆ ಅಂತ. ಇದು ಸುಲಭವಾಗಿ ಅರ್ಥವಾಗುವುದಿಲ್ಲ. ಇದಕ್ಕೆ ಎಂತ ಒಂದು ತುಂಬಾ ನಮಗೆ ರಿಯಲೈಸೇಷನ್ ಬೇಕು. ಹಾಗಾಗಿ ಭಕ್ತಿಯಲ್ಲಿ ಈ ರೀತಿ, ಭಕ್ತಿಯಲ್ಲಿ ಪ್ರಭುಪಾದ ಹೇಳುವಂಥದ್ದು, ಈಗ ನಮಗೆ ಪ್ರತಿ ತಿಂಗಳಲ್ಲಿ 2 ಏಕಾದಶಿ ಮತ್ತೆ 2-3 ಫಂಕ್ಷನ್ ಇರ್ತದೆ. ತಿಂಗಳಲ್ಲಿ ಒಂದು ಜಾಸ್ತಿಯಾಗಿ ಫಂಕ್ಷನ್ ಇರ್ತದೆ. ಪ್ರಭುಪಾದ ಹೇಳ್ತಾರೆ, ಇನ್ ಸ್ಪಿರಿಚುವಲ್ ವರ್ಲ್ಡ್ ಎವ್ರಿ ಡೇ ಫೆಸ್ಟಿವಲ್, ಎವ್ರಿ ಡೇ. ಸೊ ವಿ ಆರ್ ಗೆಟಿಂಗ್ ರೆಡಿ ಫಾರ್ ಸ್ಪಿರಿಚುವಲ್ ವರ್ಲ್ಡ್. ಈಗ ಹೇಗಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇರ್ತದೆ, ಮಂತ್ಲಿ ಎಕ್ಸಾಮ್. ಜೂನ್ ಅಲ್ಲಿ ಒಂದು ಎಕ್ಸಾಮ್, ಜುಲೈಯಲ್ಲಿ ಒಂದು ಎಕ್ಸಾಮ್, ಆಗಸ್ಟ್ ಅಲ್ಲಿ ಒಂದು ಎಕ್ಸಾಮ್, ಸೆಪ್ಟೆಂಬರ್ ಅಲ್ಲಿ ಮಿಡ್ ಟರ್ಮ್. ಅದು ರೆಡಿ ಮಾಡಿಸುವಂಥದ್ದು ಮಿಡ್ ಟರ್ಮ್ಗೆ.
ಮತ್ತೆ ನವೆಂಬರ್ ಅಲ್ಲಿ ಒಂದು ಎಕ್ಸಾಮ್, ಡಿಸೆಂಬರ್ ಅಲ್ಲಿ ಎಕ್ಸಾಮ್, ಜಾನ್ ಅಲ್ಲಿ ಎಕ್ಸಾಮ್, ಫೆಬ್ ಅಲ್ಲಿ ಎಕ್ಸಾಮ್, ಮಾರ್ಚ್ ಅಲ್ಲಿ ಫೈನಲ್ ಎಕ್ಸಾಮ್, ಅದಕ್ಕೆ ರೆಡಿ ಮಾಡಿಸುವಂಥದ್ದು. ಅದೇ ರೀತಿ ಇಲ್ಲಿ ನಮ್ಮ ಫೆಸ್ಟಿವಲ್ ನಮ್ಮನ್ನು ರೆಡಿ ಮಾಡಿಸುವಂಥದ್ದು. ಸ್ಪಿರಿಚುವಲ್ ವರ್ಲ್ಡ್ ಪ್ರಬೋಧ ಹೇಳಿದರೆ ಆಲ್ವೇಸ್ ಜಾಲಿ, ಆಲ್ವೇಸ್ ಫೆಸ್ಟಿವಲ್, ಆಲ್ವೇಸ್ ಫೆಸ್ಟಿವಲ್ ನೋಡಿ. ಹಾಗೆ ನಾವು ಇಲ್ಲಿ ರೆಡಿ ಆಗುವ, ನಮ್ಗೆ ನೋಡಿ ಒಂದೆರಡು ಫೆಸ್ಟಿವಲ್ ಬರುವಾಗ ನಮ್ಗೆ ಅಯ್ಯೋ, ನಾವು ಬಿಸಿ ಇರ್ತೇವೆ, ನಮ್ಗೆ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ ಫೆಸ್ಟಿವಲ್. ನೋಡಿ ನಾವು ಎಷ್ಟು ಬಿಸಿ ಅಂತ ನೀವು ಎಣಿಸಿ, ಫೆಸ್ಟಿವಲ್ ನಮಗೆ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಮಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲಿದ್ದು ನಮಗೆ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ವೈಕುಂಠದ ಆಗ್ತದ? ಇಲ್ಲ ಸರ್. ಇದು ಹೇಗಂದ್ರೆ ಐ ಟಿ ಐ ಮಕ್ಕಳು ಕಾಲೇಜ್ ಆದ ಕೂಡಲೇ ಅವರಿಗೆ ಕೆಲಸ ಸಿಗ್ತದೆ. ಈಗ ಮೆಕ್ಯಾನಿಕ್ ಆದ್ರೆ ಮಾಂಡವಿಯಲ್ಲಿ ಮೇಲೆ ಕೆಲಸ ಸಿಗ್ತದೆ ಅವನಿಗೆ, ಅಲ್ಲಿ ಅವನಿಗೆ 2 ವರ್ಷ ಕೆಲಸ. ಆದ್ರೆ ಅವನ ಸಂಬಳ ಎಷ್ಟು ಕೊಡುವಂಥದ್ದು? 1256 ಕೊಡ್ತಾರೆ 2 ವರ್ಷ, ಜಾಸ್ತಿ ಇಲ್ಲ. 20 ಅವನೊಟ್ಟಿಗೆ ಬೇರೆಯವರಿಗೆ 25,000 ಹಾಗೆಲ್ಲ ಇರ್ತದೆ ಸಂಬಳ, 20,000. ಆದ್ರೆ ಇವನಿಗೆ 1,500 ಜಾಸ್ತಿ ಅಂದ್ರೆ 2,000 ಸ್ಟೈಫಂಡ್ ಅದಕ್ಕೆ ಹೋಗುದು. ಯಾಕೆಂದ್ರೆ ಟ್ರೈನಿಂಗ್ ಪೀರಿಯಡ್. ಅದೇ ರೀತಿ ನಮ್ದು ಇಲ್ಲಿದು ಟ್ರೈನಿಂಗ್ ಪೀರಿಯಡ್ ಸರ್, ಇದು ಟ್ರೈನಿಂಗ್ ಪೀರಿಯಡ್ ನಮ್ದು. ಆದ್ರೆ ಈ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಾವು ಎಂತ ಮಾಡ್ಬೇಕು? ಇದರಲ್ಲಿ ಹ್ಯಾಪಿನೆಸ್ ಉಂಟು, ಆದ್ರೆ ನಮ್ಗೆ ಈಗ ಟೇಸ್ಟ್ ಸಿಗ್ಲಿಲ್ಲ. ಟೇಸ್ಟ್ ಸಿಗ್ತದೆ ಗ್ರಾಜುವಲಿ, ಹಂತವಾಗಿ ನಮ್ಗೆ ಟೇಸ್ಟ್ ಸಿಗ್ತಾ ಹೋಗ್ತದೆ. ಟೇಸ್ಟ್ ಸಿಕ್ಕಿದ ಮೇಲೆ ನಿಮ್ಮನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಯಾರಿಗೂ ಕೂಡ. ನೀವು ಮಾಡ್ತಾ ಹೋಗ್ತೀರಿ. ಹಾಗಾಗಿ ಈ ದಿವ್ಯ ಆನಂದ ಹೇಳುವಂಥದ್ದು ಅದು ದೇರ್ ಇಸ್ ನೋ ಕಂಪ್ಯಾರಿಸನ್. ಅದು ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಿಗುವಂಥದ್ದು, ಬೇರೆ ಯಾವ ಸರ್ಕಸ್ ಇಂದ ಕೂಡ ಸಿಗುವುದಿಲ್ಲ. ಸರ್ಕಸ್ ಇಂದ ಸಿಗುವುದಿಲ್ಲ, ಜ್ಞಾನಿಗಳ ಯೋಗಿಗಳ ಸರ್ಕಸ್ ಇಂದ ಯಾವುದು ಸಿಗುವುದಿಲ್ಲ. ಹಾಗೆ ನಿರತರಾಗದೆ ಇರುವಾಗ ಅಂತ ಆನಂದವನ್ನು ಪಡೆಯುವುದಿಲ್ಲ. ಸ್ತ್ರೀ ಪುರುಷ ಸಂಸಾರ ಸಂಬಂಧ ಇಬ್ಬರಿಗೂ ಸಾಕಷ್ಟು ಶ್ರಮ ಮತ್ತು ಹೊಣೆಗಾರಿಕೆ ಇರುತ್ತದೆ. ಆದರೂ ಅವರು ಒಬ್ಬಂಟಿಯಾದಾಗ ಒಗ್ಗೂಡಿ ಕೆಲಸ ಮಾಡುವ ಅವಕಾಶ ಇಲ್ಲದುದರಿಂದ ಹೆಚ್ಚು ತೊಂದರೆಯನ್ನು ಅನುಭವಿಸುತ್ತಾರೆ. ಎಸ್, ನೆಕ್ಸ್ಟ್. ನಿರಾಕಾರವಾದಿಗಳ ಮತ್ತು ಭಕ್ತರ ಒಕ್ಕೂಟಗಳು ಒಂದೇ ಮಟ್ಟದಲ್ಲಿ ಇರುವುದಿಲ್ಲ. ಈಗ ಮಾಯಾವಾದಿಗಳು ಹೇಳುವಂತ ಎಂತಂದ್ರೆ, ಈಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಇದೊಂದು 7-8 ವರ್ಷದ ಹಿಂದೆ ಪುಸ್ತಕ ವಿತರಣೆಗೆ ಹೋಗುವಾಗ, ಯಾವುದು ನಾವು ಫೆಸ್ಟಿವಲ್ ಹೋಗ್ತೇವಲ್ಲ, ಅಲ್ಲಿ ಒಂದು 10 ಕೌಂಟರ್ ಇರ್ತದೆ. 10 ಕೌಂಟರ್ ಕೂಡ ಮಾಯಾವಾದಿಗಳು ಕೌಂಟರ್ ಎಲ್ಲ. ನನಗೆ ಹೆಸರು ಹೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು ಹೆಸರು ಹೇಳಲಿಕ್ಕಿಲ್ಲ, ಹೆಸರು ಹೇಳೋದು ಬೇಡ. ಹಾಗಾಗಿ ಅವರು ಇನಿಷಿಯಲಿ ಎಂತ ಆಯ್ತು ಅಂದ್ರೆ, ಸ್ಟಾರ್ಟಿಂಗ್ ನಮಗೆ ಕೃಷ್ಣ ಪ್ರಜ್ಞೆ ಬರೋ ಮುಂಚೆ ಅದು ಕೂಡ ನಾವು ಒಳ್ಳೆ ರೀತಿ ಮಾತಾಡ್ತಿದ್ದೇವೆ. ಮತ್ತೆ ನಮಗೆ ಗೊತ್ತಾಯ್ತು ಎಂತ ಅದು ಮಾಯವಾದಿ ಭಾಷೆ, ಭಗವಂತ ಅಲ್ಲಿ ಇಲ್ಲ, ಕೃಷ್ಣ ಇಲ್ಲ. ಆದ್ರೆ ಅವ್ರು ಹೇಳುವಂಥದ್ದು ಎಂತ ಅಂದ್ರೆ, ಒಂದೇ, ನೀವು ಒಂದೇ, ನಾವು ಒಂದೇ, ಹೋಗುದು ಒಂದೇ, ಪ್ರೊಸೆಸ್ ನೀವು ಬೇರೆ ಪ್ರೊಸೆಸ್, ನಿಮ್ಮ ಭಕ್ತಿ ನಮ್ದು ಬೇರೆ ಪ್ರೊಸೆಸ್. ಹೀಗೆ ಆಗ್ತದೆ. ನಾನೊಂದು 2015 ಕೇರಳಕ್ಕೆ ಹೋದದ್ದು, ಅಯ್ಯಪ್ಪ ಮಂದಿರಕ್ಕೆ ಅಂದ್ರೆ ಡಿಸೆಂಬರಲ್ಲಿ ಮ್ಯಾರಥಾನ್ ಟೈಮಲ್ಲಿ ಗಾಡಿ ಟ್ರಕ್ ಇಟ್ಕೊಂಡು ಹೋದೆ. ಹಾಗೆ ತುಂಬಾ ಜನ ಇದ್ರು, ಹಾಗೆ ಪುಸ್ತಕ ವಿತರಣೆ ಮಾಡುವಂತಾಯಿತು. ಹಾಗೆ ನನಗೆ ಪರ್ಮಿಷನ್ ಅಲ್ಲಿದು ಕಮಿಟಿ ಹತ್ರ ಹೋದೆ. ಆಗ ಒಬ್ರು ಬಂದರು, ಇವರು ಕೂಡ ಒಂದೇ, ನಾವು ಕೂಡ ಒಂದೇ. ಅಂದ್ರೆ ಅವ್ರು ಹೇಳಿದಂತಂದ್ರೆ, ಅಕ್ಕಿಯಿಂದಲೇ ದೋಸೆ ಆಗುವಂಥದ್ದು, ಇಡ್ಲಿ ಆಗುವಂಥದ್ದು, ಎಲ್ಲ ಆಗುವಂಥದ್ದು. ಹಾಗಾಗಿ ಒಂದೇ, ನೀವು ಕೂಡ ಒಂದೇ, ನಾವು ಕೂಡ ಒಂದೇ. ಹೇಗೆ ಒಂದೇ ಆಗುವಂಥದ್ದು? ಇಲ್ಲ, ಒಂದೇ ಅಲ್ಲ. ಹಾಗೆ ಸಾಯುಜ ಮುಕ್ತಿ ಅಥವಾ ಅದ್ವೈತ ಐಕ್ಯವಾಗುವುದರೊಂದಿಗೆ ಪ್ರತ್ಯೇಕ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಲು ನಿರಾಕಾರವಾದಿಗಳು ಪ್ರಯತ್ನಿಸ್ತಾರೆ. ನಿರಾಕಾರವಾದಿ ಅಂದ್ರೆ ಅವನಿಗೆ ಇಚ್ಛೆ ಅಂತಂದ್ರೆ ಸಾಯುಜ್ಯ ಮೋಕ್ಷ. ಈ 5 ಮೋಕ್ಷದಲ್ಲಿ ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಷ್ಟಿ, ಸಾರೂಪ್ಯ. ಸಾಯುಜ್ಯ ಅಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದು, ಸಾಮೀಪ್ಯ ಅಂದ್ರೆ ಭಗವಂತನ ಹತ್ತಿರ ಇರುವಂಥದ್ದು, ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ಇರುವಂಥದ್ದು, ಸಾರೂಪ್ಯ ಅಂದ್ರೆ ಭಗವಂತನಿಗಿರುವ ರೂಪ ಇರುವಂಥದ್ದು, ಸಾಷ್ಟಿ ಅಂದ್ರೆ ಭಗವಂತನಿರುವ ಐಶ್ವರ್ಯ. ವೈಷ್ಣವರಿಗೆ ಈ 4 ಓಕೆ, ಆದ್ರೆ ಇದನ್ನು ಆಕ್ಸೆಪ್ಟ್ ಮಾಡುವುದಿಲ್ಲ.
ಸಾಯುಜ ಮೋಕ್ಷವನ್ನು ಆಕ್ಸೆಪ್ಟ್ ಮಾಡೋದು. ಆದರೆ ನಿರಾಕಾರವಾದದ್ದು ಇದು ಅಂದರೆ ಭಗವಂತನಿಗೆ ಒಂದಾಗುವಂತ ನಾನು ದೇವರಾದ ಪ್ರೊಪೋಸಲ್ ಹೇಳುವಂಥದ್ದು, ದಿಸ್ ಇಸ್ ದ ಲಾಸ್ಟ್ ನೇರ್ ಆಫ್ ಮಾಯೆಯ ಲಾಸ್ಟ್ ಅಂತಂತೆ ದೇವರಲ್ಲಿ ಒಂದಾಗುವಂಥದ್ದು. ಪ್ರೊಪೋಸಲ್ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್, DOG ಡಾಗ್, GOD ಗಾಡ್, ಸ್ಪೆಲ್ಲಿಂಗ್ ಸೇಮ್. ಆದ್ರೆ ನಾಯಿಗೆ ದೇವರೇ. ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ದರಿದ್ರ ನಾರಾಯಣದ ಸೇವಕರು ಪ್ರಭುಪಾದ ಹೇಳ್ತಾರೆ, ನಾರಾಯಣ ಇಸ್ ನಾಟ್ ದರಿದ್ರ. ಕೆಲ ಪಂಥದವರು, ಫೇಮಸ್ ಪಂಥ, ಅಲ್ಲಿ ಕೋಟಿಗಟ್ಟಲೆ ಲಕ್ಷ್ಮಿ ಅವರಿದ್ದಾರೆ ಕ್ಯೂ ಅಲ್ಲಿ ನಾರಾಯಣ ಸೇವೆ ಮಾಡ್ಲಿಕ್ಕೆ. ಅವ ದರಿದ್ರ ಅಲ್ಲ, ನೀನು ದರಿದ್ರ, ಪ್ರಭುಪಾದ ಹೇಳ್ತಾರೆ. ಹಾಗೆ ಇಂಥದ್ದೆಲ್ಲ ತುಂಬಾ ಉಂಟು ಶ್ಲೋಕ. ಜನಸೇವೆ, ಜನಾರ್ದನ ಸೇವೆ. ಪ್ರಭುಪಾದ ಹೇಳ್ತಾರೆ, ಜನಾರ್ದನ ಸೇವೆ ಫಸ್ಟ್, ಜನಸೇವೆ ಅಲ್ಲ. ಕೃಷ್ಣನ ಸೇವೆ ಮಾಡು, ಮತ್ತೆ ಆಟೋಮ್ಯಾಟಿಕ್ ಜನಸೇವೆ ಮಾಡ್ಲಿಕ್ಕೆ ಬರ್ತದೆ. ಜನರು ಎಂತ ಅಂದ್ರೆ ಹೆಲ್ಪ್ ಮಾಡುವ, ಅವ್ರಿಗೆ ಮಾಡುವ, ಇದು ಮಾಡುವ, ಇದೆಲ್ಲ ನೆಕ್ಸ್ಟ್. ಫಸ್ಟ್ಗೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಬುಡಕ್ಕೆ ನೀರು ಹಾಕಿರೋ ಉಳಿದೆಲ್ಲ ಬರ್ತದೆ. ಡಿವೋಟೀಸ್ ನೋಡಿ, ಡಿವೋಟೀಸ್ ಹೇಗೆ ಅಂದ್ರೆ ಎಲ್ಲ ಜೀವಿಗಳನ್ನು ಪ್ರೀತಿ ಮಾಡ್ತಾರೆ, ಯಾವುದೇ ಜೀವಿ ಇರಲಿ. ಯಾಕೆಂದ್ರೆ ಕೃಷ್ಣನನ್ನು ಪ್ರೀತಿ ಮಾಡೋ ಕಾರಣ. ಉಳಿದವರು ಹಾಗೆ ಅಲ್ಲ. ಉಳಿದವರು ಎಂತ ಅಂದ್ರೆ ನನ್ನ ದೇಶದವ ಮಾತ್ರ, ಚೈನಾದಿಂದ ಆಚೆ ಮಾತ್ರ ಅವನು ಗುಂಡಾಕಿಕೊಳ್ಳುವಂಥದ್ದು. ಇದೆಂತ ಸೇವೆ ಹೇಳುವಂಥದ್ದು, ನಾವು ಜನಸೇವೆ ಮಾಡುವಂತ. ಇದು ಅವ ಜನ ಅಲ್ವಾ? ಯಾಕೆ ನಾವು ಗುಂಡಾಕಿ ಕೊಲ್ಲುವಂಥದ್ದು? ಹಾಗೆ ಇದೆಲ್ಲ ಕಂಪ್ಲೀಟ್ ಅಲ್ಲ ಸರ್, ನಮಗೆ ಅರ್ಥ ಆಗ್ಬೇಕು. ಯಾವುದು ಕಂಪ್ಲೀಟ್ ನಮಗೆ ಅದು ಪೂರ್ಣ ಅಲ್ಲ ಅದು. ಹಾಗೆ ಆದರೆ ಪರಮಪ್ರಭುವಿನಲ್ಲಿ ವೈಯಕ್ತಿಕ ಸಂಬಂಧದ ಭಾವನೆಯನ್ನು ವಿನಿಮಯ ಮಾಡಿಕೊಳ್ಳಲು ಭಕ್ತರು ತಮ್ಮ ವೈಯಕ್ತಿಕತೆಯನ್ನು ಉಳಿಸಿಕೊಳ್ಳುವುದಲ್ಲ. ಇಂಡಿವಿಜುವಾಲಿಟಿ ನಮಗೆ ಉಂಟು, ಭಗವದ್ಗೀತೆಯಲ್ಲಿ ಅದನ್ನೇ ಹೇಳುವಂಥದ್ದು. ಎಂತ ನಾತು ಏವಾಂ ಜಾತು ನಾಶಂ ನಾತ್ವಂ ನೇಮೆ ಜನಾಧಿಪ ನಾ ಚೈವ ನಾ ಭವಿಷ್ಯಾಮ ಸರ್ವೇ ವಯಂ ಅತ ಪರಂ. ಅಂದ್ರೆ ಇಲ್ಲಿ ಹೇಳುವಂತದ್ದು, ನೆವರ್ ವಾಸ್ ದೇರ್ ಎ ಟೈಮ್ ವೆನ್ ಐ ಡಿಡ್ ನಾಟ್ ಎಕ್ಸಿಸ್ಟ್ ನಾರ್ ಯು ನಾರ್ ಆಲ್ ದೀಸ್ ಕಿಂಗ್ಸ್. ಅಂದ್ರೆ ಫ್ಯೂಚರ್ ಅಲ್ಲಿ ನಾನು ಇದ್ದೆ, ನೀನು ಇದ್ದೀಯ, ಮತ್ತೆ ಈ ರಾಜರಿದ್ರು. ಈಗ ನಾನು ಇದ್ದೇನೆ, ಈ ರಾಜರಿದ್ದಾರೆ, ನೀನು ಕೂಡ ಇದೆಯಾ. ನೆಕ್ಸ್ಟ್ ಭವಿಷ್ಯದಲ್ಲಿ ಕೂಡ ನಾವು ಇರ್ತೇವೆ. ಹಾಗೆ ಇಂಡಿವಿಜುವಾಲಿಟಿ ಇರ್ತದೆ, ಇಂಡಿವಿಜುವಾಲಿಟಿ ಹೋಗುವುದಿಲ್ಲ. ಆದ ನಿರಾವಾದಿಗಳು ಇಲ್ಲಿದ್ದೇವೆ, ಮತ್ತೆ ಇದಾದ್ಮೇಲೆ ಫಿನಿಶ್ ನಾವು ಒಂದಾಗುವಂಥದ್ದು. ಹೇಗೆ ಒಂದಾಗುವಂಥದ್ದು? ಇಲ್ಲ. ಎಸ್, ವೈಯಕ್ತಿಕತೆಯನ್ನು ಉಳಿಸಿಕೊಳ್ಳುತ್ತಾರೆ ಯಾರು? ಭಕ್ತರು. ಇಂಡಿವಿಜುವಾಲಿಟಿ ಇರ್ತದೆ. ಅಂತಹ ಭಾವಗಳ ವಿನಿಮಯವು ವೈಕುಂಠ ಲೋಕಗಳಲ್ಲಿ ನಡೆಯುತ್ತದೆ. ವೈಕುಂಠ ಲೋಕದಲ್ಲಿ ಉಂಟಂತೆ. ಆದ್ದರಿಂದ ನಿರಾಕಾರವಾದಿಗಳು ಬಯಸುವ ಮೋಕ್ಷವು ಭಕ್ತಿ ಸೇವೆಗೆ ಆಗಲೇ ಸಿದ್ಧಿಸಿ ಹೋಗಿರುತ್ತದೆ. ಹೇಗೆಂದ್ರೆ, ಈಗ ನಿಮ್ಮ ಹತ್ರ 2000 ನೋಟ್ ಇದ್ರೆ ಮತ್ತೆ ನಿಮ್ಗೆ 100 ರೂಪಾಯಿ ನೋಟ್ ಬೇಕಂತಿಲ್ಲ. ಆಲ್ರೆಡಿ 2000 ನೋಟಲ್ಲಿ 100 ರೂಪಾಯಿ ನೋಟ್ ಉಂಟು. ಹಾಗೆ ಭಕ್ತಿ ಸೇವೆ ಅಂದ್ರೆ ಹಾಗೆ. ಭಕ್ತಿ ಸೇವೆ ಅಂದ್ರೆ ಅದು ಟಾಪ್ ಮೋಸ್ಟ್. ಅದು ಭಕ್ತರು ತಾವಾಗಿಯೇ ಮೋಕ್ಷ ಪಡೆಯುತ್ತಾರೆ, ಆಟೋಮೆಟಿಕ್ ಭಗವಂತ ಕೊಡ್ತಾನೆ. ಆದ್ರೆ ಇಚ್ಛೆ ಇಲ್ಲ ಭಕ್ತರಿಗೆ. ಭಕ್ತರು ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ ಸೇವೆಗೆ, ಆದ್ರೆ ಭಗವಂತ ಕೊಡ್ತಾನೆ. ಜೊತೆಗೆ ವ್ಯಕ್ತಿತ್ವವನ್ನು ಪೋಷಿಸುವ ಅವರ ದಿವ್ಯ ಆನಂದ ಹೆಚ್ಚುತ್ತಲೇ ಇರುತ್ತದೆ. ಅಂದ್ರೆ ಭಕ್ತಿಯಲ್ಲಿ ಆನಂದ ಇನ್ಕ್ರೀಸ್ ಆಗುವಂಥದ್ದು, ಜಾಸ್ತಿ ಆಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತರ ಗುರಿಯು ವೈಕುಂಠ ಅಥವಾ ಅಕುಂಠ ದಿಶ್ನ್ಯ. ಅಂದ್ರೆ ಭಕ್ತರಿಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇಚ್ಛೆ, ಈ ಬ್ರಹ್ಮಜ್ಯೋತಿ ಅಲ್ಲ. ಅಲ್ಲಿ ಆತಂಕಗಳು ಸಂಪೂರ್ಣವಾಗಿ ನಿವಾರಣೆ, ಆತಂಕ ಇಲ್ಲ. ವೈಕುಂಠ, ನೋ ಆಂಗ್ಸೈಟಿ. ಇಲ್ಲಿ ಕುಂಠ, ಇಲ್ಲಿ ಪೂರ್ತಿ ಆಂಗ್ಸೈಟಿ. ಭಕ್ತರ ಮತ್ತು ನಿರಾಕಾರದ ಗುರಿ ಒಂದೇ ಎಂದು ಯಾರು ತಪ್ಪು ತಿಳಿಯಬಾರದು. ಹೆಚ್ಚಿನವರು ಇದೇ ಹೇಳ್ತಾರೆ, ನೀವು ಭಕ್ತಿ ಅವರಿದು ಸರಿ, ಎಲ್ಲ ಒಂದೇ, ಕಿಚಿಡಿ ಮಾಡಿಬಿಡ್ತಾರೆ. ಗುರಿಗಳು ತೀರಾ ಬೇರೆ ಬೇರೆಯಾಗಿ ಭಕ್ತನು ಪಡೆದ ದಿವ್ಯಾನಂದವು ಸಹ ಚಿನ್ಮಾತ್ರ ಅಥವಾ ಕೇವಲ ಆದ ಭಾವನೆಯನ್ನು ಭಿನ್ನವಾಗಿರುತ್ತದೆ. ಓಕೆ, ಶ್ಲೋಕ 48. ಹರೇ ಕೃಷ್ಣ. 47. ಅಯ್ಯೋ, ಸಾರಿ. ಓಕೆ,
ಓಕೆ, ಇದನ್ನು ಮಾಡಲಿಲ್ಲ. ಓಕೆ, ಒಂದು ನಿಮಿಷ. ಭಕ್ತನು ಹೀಗೆ ವರ್ತಿಸಿದ. ನಿರಾಕಾರವಾದಿಗಳ ಹೂವಾತ್ಮಕ ಚಿಂತಕರು, ನಾನು ಮಿಸ್ಟೇಕ್ ಮಾಡಿದ್ದೇನೆ, ಡೈರೆಕ್ಟ್ 47 ನಿರಾಕಾರವಾದಿಗಳ ಹೂವಾತ್ಮಕ ಚಿಂತಕರು ಮತ್ತು ಶುದ್ಧ ಭಗವದ್ಭಕ್ತ ನಡುವೆ ಅಂತರವಿದೆ. ಮೊದಲ ಪರಮದಿಂದ ಅರಿಯುವ ಪ್ರತಿ ಹಂತದಲ್ಲೂ ಹಲೋಕೇಶವನ್ನು ದಾಟಬೇಕಾಗಿದೆ. ಆದರೆ ಭಕ್ತರು ಪ್ರಯತ್ನದ ಪ್ರಥಮ ಹಂತದಲ್ಲಿ ಸಕಲ ಇದು ಮಾಡಿದ ದಿವ್ಯಲಿ ವಿಚಾರವನ್ನು ಶ್ರವಣ ಮಾಡುವ ಭಕ್ತನಿಗೆ ಸಾಮಾನ್ಯ ಜೀವನದ ಯಾವುದೇ ಸಹಜ ಕಾರ್ಯದಂತಿರುತ್ತದೆ. ಅದು ಸರಳವಾಗಿ ನಡೆದು ಹೋಗ್ತದೆ. ಭಕ್ತನು ಹೀಗೆ ಚಾಪ್. ಆದರೆ ಹೂವಾತ್ಮಕ ಚಿಂತಕನು ಕೃತಕ ನಿರಾಕಾರ ಸ್ಥಿತಿಯನ್ನು ಪೋಷಿಸಲು ಶಬ್ದವಾಕ್ಯ ಪ್ರಯತ್ನಿಸ್ತಾನೆ. ಅವು ಭಾಗಶಃ ಸತ್ಯಸಂಗತಿ ಹಾಗೂ ಭಾಗಶಃ ಪ್ರಧಾನ ಆಗಿರುತ್ತದೆ. ನಿರಾಕಾರವಾದಿ ಪರಿಪೂರ್ಣ ಜ್ಞಾನವನ್ನು ಗಳಿಸುವ ಕಠಿಣ ಪ್ರಯತ್ನ ಮಾಡಿದರೂ ಕೂಡ ಭಗವಂತನ ಬ್ರಹ್ಮಜ್ಯೋತಿಯಲ್ಲಿ ಅದ್ವೈತ ಐಕ್ಯವನ್ನು ಸಾಧಿಸ್ತಾನೆ. ನಿರಾಕಾರವಾದಿಗೆ ಬ್ರಹ್ಮಜ್ಯೋತಿ ಮಾತ್ರ, ಅಲ್ಲಿ ಹೋಗ್ಲಿಕ್ಕಾಗುದಿಲ್ಲ. ಅವನ ಶತ್ರುಗಳು ಕೂಡ ಭಗವಂತನಿಂದ ಈ ಪಾಯಿಂಟ್ ನಾನು ಹೇಳಲಿಕ್ಕೆ ಹೇಗೆಂದ್ರೆ, ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಕೃಷ್ಣನ್ ನೋಡ್ತಾ ಅವರೆಲ್ಲ ಎಲ್ಲಿ ಹೋದ್ರು, ಬ್ರಹ್ಮಜ್ಯೋತಿಗೆ ಹೋದ್ರು ಅಂತ. ಶತ್ರುಗಳು ಹೇಗೆಂದ್ರೆ, ಈಗ ನೋಡಿ, ಈಗ ಭಗವಂತನ ಕೈಯಿಂದ ಹಿರಣ್ಯಕಶಿಪ ಆಗಲಿ, ಹಿರಣ್ಯಾಕ್ಷ ಆಗಲಿ, ಮತ್ತೆ ರಾವಣ, ಅವರೆಲ್ಲ ಎಲ್ಲಿ ಹೋಗಿ ಬ್ರಹ್ಮಜ್ಯೋತಿಗೆ ಹೋಗ್ತಾರೆ. ಭಗವಂತನ ಶತ್ರುಗಳು ಅವನ ಕೈಯಿಂದ ಯಾರೆಲ್ಲ ಅವರೆಲ್ಲ ಅಲ್ಲಿ ಹೋಗ್ತಾರೆ. ಇವರಿಗೆ ಅದು ಇಚ್ಛೆ. ಹಾಗೆ ಅದು ಮೀನ್ ಅಲ್ಲ, ಅಲ್ಲಿ ಹೋಗುವಂಥದ್ದು ಇಚ್ಛೆ ಇಲ್ಲ. ಅದನ್ನ ಹೇಳುವ ನಿರಾಕಾರ ಪರಿಪೂರ್ಣ ಜ್ಞಾನ ಗಳಿಸಲು ಕಠಿಣ ಪ್ರಯತ್ನ ಮಾಡಿದರೂ ಕೂಡ ಭಗವಂತನ ಬ್ರಹ್ಮಜ್ಯೋತಿ ಅದ್ವೈತ ಐಕ್ಯವನ್ನು ಸಾಧಿಸ್ತಾನೆ. ಅವನ ಶತ್ರುಗಳು ಕೂಡ ಭಗವಂತನಿಂದ ಸಂಹೃತರಾದ ಕಾರಣದಿಂದಲೇ ಅದನ್ನು ಹೊಂದುತ್ತಾರೆ. ಬ್ರಹ್ಮಜ್ಯೋತಿ ಸಿಗ್ತದೆ. ಯಾರೆಲ್ಲ ಕೃಷ್ಣನ ಕೈಯಿಂದ ಸಾಯ್ತಾರೆ ಅವರಿಗೆ ಅದು ಸಿಗ್ತದೆ. ಹಾಗೆ ಅದು ಹೈಯೆಸ್ಟ್ ಅಲ್ಲ. ಭಕ್ತರಾದರೂ ಅತ್ಯುನ್ನತ ಜ್ಞಾನವನ್ನು ವೈರಾಗ್ಯವನ್ನು ಪಡೆಯುತ್ತಾರೆ. ಪರಬ್ರಹ್ಮದಲ್ಲಿ ವೈಕುಂಠ ಲೋಕಗಳನ್ನು ಸಾಧಿಸುತ್ತಾರೆ. ಭಕ್ತರಿಗೆ ವೈಕುಂಠ ಲೋಕ. ಎಸ್ ಕೃಷ್ಣ ಚೈತನ್ಯ ಹರೇ ಕೃಷ್ಣ ಪ್ರಶ್ನೆಯಲ್ಲಿ ಕೇಳಬಹುದು. ಹರೇ ಕೃಷ್ಣ.